ಭಾರತ ಸರ್ಕಾರವು ರಾಯಭಾರ ಕಚೇರಿಗಳನ್ನು ಖಲಿಸ್ತಾನಿಗಳ ವಿರುದ್ಧ ಗೂಢಾಚಾರಿಕೆಗೆ ಬಳಸಿಕೊಳ್ಳುತ್ತಿದೆ. ಆದ್ದರಿಂದ ಅವನ್ನು ವಶಪಡಿಸಿಕೊಳ್ಳುವುದಾಗಿ ಸಿಕ್ಸ್ ಫಾರ್ ಜಸ್ಟಿಸ್ ಗುಂಪು ಆರೋಪಿಸಿ ಪೋಸ್ಟರ್ಗಳನ್ನು ಅಂಟಿಸಿದೆ. ಕೆನಡಾ ದೇಶದ ವ್ಯಾಂಕೂವರ್ನಲ್ಲಿ ಹಾಗೂ ಕೆನಡಾದ ಕೆಲವು ಕಡೆ ಎಸ್ಎಫ್ಜೆ ಸಿಕ್ಸ್ ಫಾರ್ ಜಸ್ಟಿಸ್ ಗುಂಪು ಭಾರತದ ವಿರುದ್ಧ ಆರೋಪ ಮಾಡಿ ಪೋಸ್ಟರ್ಗಳನ್ನು ಅಂಟಿಸಿದೆ. ಭಾರತ ಸರ್ಕಾರವು ರಾಯಭಾರ ಕಚೇರಿಗಳನ್ನು ಖಲಿಸ್ತಾನಿಗಳ ವಿರುದ್ಧ ಗೂಢಾಚಾರಿಕೆ ಮಾಡಲು ಬಳಸಿಕೊಳ್ಳುತ್ತಿದೆ. ವ್ಯಾಂಕೂವರ್ನ ಭಾರತೀಯ ರಾಯಭಾರ ಕಚೇರಿಯನ್ನು ಬೇಗನೆ ಮುತ್ತಿಗೆ ಹಾಕಲಾಗುವುದು ಹಾಗೂ ಇತರ ಕಡೆಗೂ ಇದನ್ನು ಹರಡಲಾಗುವುದು ಎಂದು ಕೂಡ ಪೋಸ್ಟರ್ನಲ್ಲಿ ಹೇಳಲಾಗಿದೆ. ಕೆನಡಾದಲ್ಲಿ ಭಾರತದ ಹೊಸ ರಾಯಭಾರಿ ದಿನೇಶ್ ಪಟ್ನಾಯಕ್ ವಿರುದ್ಧವೂ ಪೋಸ್ಟರ್ನಲ್ಲಿ ದಾಳಿಯ ಎಚ್ಚರಿಕೆ ಇದೆ. 2 ವರ್ಷಗಳ ಹಿಂದೆ ಹರ್ದೀಪ್ ಸಿಂಗ್ ನಿಚ್ಚರ್ ಕೊಲೆಯಾದಾಗ ಅದರಲ್ಲಿ ಭಾರತದ ಗೂಢಾಚಾರಿಗಳ ಪಾತ್ರವಿದೆ ಎಂದು ಕೆನಡಾ ಸರ್ಕಾರ ಆಪಾದಿಸಿತ್ತು. ಅದು ತಣ್ಣಗಾಗುವ ಹೊತ್ತಿಗೆ ಹೊಸದಾಗಿ ಈ ಪೋಸ್ಟರ್ ಗೊಂದಲ ಆರಂಭವಾಗಿದೆ.